ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ರಾಜ್ಯದ ರಾಜಕಾರಣಿಯೋರ್ವರ ಸಂಬಂಧಿಕರು ಸೇರಿಕೊಂಡು ತೆಂಕಮಿಜಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡಗಮಿಜಾರು ಗ್ರಾಮದಲ್ಲಿ ನಡೆಸುತ್ತಿರುವ ಬಾಕ್ಸೈಟ್ ಗಣಿಗಾರಿಕೆಯಿಂದಾಗಿ ಪ್ರಾಕೃತಿಕ ವಿಕೋಪವಾಗುವ ಸಂಭವವಿರುವುದರಿಂದ ಈ ಬೃಹತ್ ಗಣಿಗಾರಿಕೆಯ ವಿರುದ್ಧ ಜುಲೈ 21ನೇ ತಾರೀಕಿನಂದು ನಿಡ್ಡೋಡಿಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ನಿಡ್ಡೋಡಿ ಗ್ರಾಮಸ್ಥರ ಪರವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಜನಾರ್ದನ್ ಗೌಡರವರು ಶನಿವಾರ ಪ್ರೆಸ್ ಕ್ಲಬ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹೈಟೆಕ್ ಗಣಿಗಾರಿಕೆಗೆ ತೆಂಕಮಿಜಾರು ಪಂಚಾಯತ್ನಿಂದ ಯಾವುದೇ ಪರವಾನಗಿಯನ್ನು ಪಡೆದುಕೊಂಡಿಲ್ಲ. ಇದರಲ್ಲಿ ಪ್ರಮುಖವಾಗಿ ಕಂದಾಯ ಗಣಿ ಮತ್ತು ಮೆಸ್ಕಾಂ ಇಲಾಖಾಧಿಕಾರಿಗಳು ಶಾಮೀಲಾಗಿರುವುದರಿಂದ ಯಾವೊಬ್ಬ ಅಧಿಕಾರಿ ಕೂಡ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಈ ಗಣಿಗಾರಿಕೆ ನಡೆಸುತ್ತಿರುವ ಭೂಮಿಯು ಹಿಂದೆ ನಿವೃತ್ತ ಸೈನಿಕರಿಗೆ ಮಂಜೂರಾತಿಯಾಗಿದ್ದು, ಮಂಜೂರಾತಿ ಷರತ್ತುಗಳನ್ನು ಮೀರಿ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿದೆ. ಅಲ್ಲದೆ ಅದಿರು ಸಾಗಿಸುವ ಭೂಮಿಯು ಪರಿಶಿಷ್ಟ ಜಾತಿಯವರಿಗೆ ಸೇರಿದ್ದಾಗಿದ್ದು, ಅವರ ಒಪ್ಪಿಗೆ ಪಡೆಯದೆ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಇದರಲ್ಲಿ ಇಲಾಖಾಧಿಕಾರಿಗಳು ಶಾಮೀಲಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಈಶ್ವರ್ ಕಟೀಲ್ ಅವರು ಮಾತನಾಡಿ, ಈ ಹೈಟೆಕ್ ಗಣಿಗಾರಿಕೆಯ ಹಿಂದೆ ರಾಜ್ಯದ ಪ್ರಭಾವಿ ರಾಜಕಾರಣಿಯೋರ್ವರು ಇದ್ದಾರೆ. ಅವರ ಸಂಬಂಧಿಕರೇ ಇದನ್ನು ನಡೆಸುತ್ತಿದ್ದಾರೆ. ಕೆಂಪು ಕಲ್ಲು ಪಾಯಕ್ಕೊಂದು ಕಾನೂನು, ಇವರಿಗೊಂದು ಕಾನೂನಾ ಎಂದು ಪ್ರಶ್ನಿಸಿದರು. ನಿಡ್ಡೋಡಿ ಪರಿಸರದಲ್ಲಿ ಜನರ ಬದುಕಿಗೆ ಅನ್ಯಾಯ ಮಾಡಲು ಬಂದ ಕೆಲವು ಕಂಪನಿಗಳನ್ನು ಹಿಂದಕ್ಕೋಡಿಸಿದ್ದೇವೆ. ನಿಡ್ಡೋಡಿ, ಕಲ್ಲಮುಣ್ಕೂರು, ತೆಂಕ, ಬಡಗಮಿಜಾರು ಗ್ರಾಮಸ್ಥರಿಗೆ ಈ ಕಂಪನಿಯನ್ನು ನಿಲ್ಲಿಸುವ ತಾಕತ್ತು ಇದೆ ಎಂದ ಅವರು, ಜನಪರವಾಗಿ ನೈಜವಾದ ಸಾಮಾಜಿಕ ಕಾಳಜಿಯಿಂದ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಸೋಮವಾರದಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಿದ್ದೇವೆ ಎಂದು ಹೇಳಿದರು. ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತ್ ಇರುತ್ತೆ. ಈ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ರೀತಿಯಲ್ಲಿ ಪರವಾನಗಿಯನ್ನು ಪಡ್ಕೊಳ್ಬೇಕು ಎಂಬ ನಿರ್ದೇಶನ ಇದೆ. ಆದರೆ ಇದನ್ನು ಪಡ್ಕೊಂಡಿಲ್ಲ. ಸಂಚರಿಸುವ ಒಂದು ನಿಟ್ಟಿನಲ್ಲಿ ನೋಡಿದಾಗ ಭಾಳ ಅಪಾಯಕಾರಿ ರೀತಿಯಲ್ಲಿ ಹತ್ತಿರದಲ್ಲಿ ಶಾಲೆಗಳಿದೆ, ಅಂಗನವಾಡಿ ಶಾಲೆ ಮತ್ತು ಕಾರ್ಮಿಕರು, ಗ್ರಾಮಾಂತರ ಪ್ರದೇಶ, ಈ ಪ್ರದೇಶದಲ್ಲಿ ಯಾವುದೇ ರೀತಿಯಲ್ಲಿ ಅವ್ಯಾಹತವಾಗಿ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಕೂಡ ಈ ಸಂಚಾರ ಆಗುವುದರಿಂದ ದೊಡ್ಡ ತೊಂದರೆ ಉಂಟಾಗಿದೆ. ಮತ್ತು ಗಣಿಗಾರಿಕೆ ನಡೆಯುತ್ತಿರುವಂಥ ಪ್ರದೇಶದಲ್ಲಿ ಕೇವಲ 5 ಮೀಟರ್ ದೂರದಲ್ಲಿ ಹೈ ಟೆನ್ಷನ್ ವಿದ್ಯುತ್ ಸ್ಥಾಪಕ ಇವತ್ತು ರಚನೆ ಆಗ್ತಾ ಇದೆ. ಕಂದಾಯ ಕೂಡ ಯಾವುದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಕ್ರಮವನ್ನು ಅಧಿಕಾರಿ ವರ್ಗ ತೆಗೆದುಕೊಂಡಿಲ್ಲ. ಇದರ ಪ್ರಯುಕ್ತ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ 21/7/25 ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಿಡ್ಡೋಡಿಪೇಟೆಯಲ್ಲಿ ನಮ್ಮ ಭೂಮಿಯನ್ನು ಉಳಿಸುವಂಥದ್ದು ಮತ್ತು ನಮ್ಮ ಜನರ ಬದುಕಿನ ಹಕ್ಕಿಗಾಗಿ ಈ ಪ್ರತಿಭಟನೆಯನ್ನು ನಾವು ನಿಡ್ಡೋಡಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇಲ್ಲಿ ಅಧಿಕಾರಿ ವರ್ಗ ಭಾಳ ದೊಡ್ಡ ರೀತಿಯಲ್ಲಿ ಆಮಿಷಕ್ಕೆ ಒಳಗಾಗಿ ಇವತ್ತು ಅಲ್ಲಿ ಉಪ ಖನಿಜ ಗಣಿಗಾರಿಕೆಗೆ MS ರೆಡ್ ಸ್ಟೋನ್ ಟ್ರೇಡಿಂಗ್ ಕಾರ್ಪೊರೇಷನ್ ಎಂಬುವರಿಗೆ ಮೂಲಕ ಮತ್ತೊಂದು ದೊಡ್ಡ ರೀತಿಯಲ್ಲಿ ಭಾಳ ದೊಡ್ಡ ಆಳಕ್ಕೆ ಹೋಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಆಗಿರೋದ್ರಿಂದಾಗಿ ನಿಜವಾಗಿಯೂ ದೊಡ್ಡ ಭೂಕುಸಿತದಂತಹ ಒಂದು ಪರಿಣಾಮವೂ ಕೂಡ ಇಲ್ಲಿ ಆಗ್ಬೋದು. 7.5 ಎಕರೆ ಹೌದು. ಇಂಥ ಮೊದಲ ಈ ಜಿಲ್ಲೆಗಳಲ್ಲಿ ಮತ್ತು ನೆರೆಯ ರಾಜ್ಯದಲ್ಲಿ ನಡೆದ ಘಟನೆಗಳು ಬಹಳ ತುಂಬ ನಡೆದಿವೆ. ಇಂತಹ ಒಂದು ಇದಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ವಿಶೇಷವಾಗಿ ಇವತ್ತು ನಾವೆನಿಸ್ತಾ ಇದ್ದೇವೆ, ಮೆಸ್ಕಾಂನವರು ಯಾವ ರೀತಿಯಲ್ಲಿ ಪರ್ಮಿಷನ್ ಕೊಟ್ಟರು, ಕರೆಂಟು ಕೊಟ್ಟರು ಗೊತ್ತಾಗೋದಿಲ್ಲ. ಗ್ರಾಮ ಪಂಚಾಯತ್ನವರು ಭಾಳ ಅಧ್ಯಕ್ಷರೇ ಇದ್ದಾರೆ, ಅವರು ನಿಜ ಇಲ್ಲ ಹೇಳ್ತಾರೆ, 9/11 ತೆಗೆದುಕೊಂಡೇ ಇಲ್ಲ. ಆದರೂ ಕೂಡ ಪರ್ಮಿಷನನ್ನು ಕೊಟ್ಟಿದ್ದ ಆ ಪಹಣಿ ಪತ್ರದಲ್ಲಿ ನಮೂದನೆ ಮಾಡಲಾಗಿದೆ. ಅದರಲ್ಲಿ ಕಾರ್ಖಾನೆ ಅಲ್ಲ, ಅಲ್ಲಿ ಅದಿರನ್ನು ತೆಗೆಯುವುದು, ಕಾರ್ಖಾನೆಗೆ ಬೇಕಾದ ಉತ್ಪನ್ನಗಳನ್ನು ತೆಗೆಯುವಂಥದ್ದು ಅದು ಬೇರೆ ಇದು, ಅದನ್ನು ತೆಗೀತಾ ಇದ್ದಾರೆ. ದೊಡ್ಡ ರೀತಿಯಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಗಣಿಗಾರಿಕೆಯವರು, ಕಂದಾಯದವರು ಮತ್ತು ನಮ್ಮ ಮೆಸ್ಕಾಂ ಇಲಾಖೆ ಭಾಳ ದೊಡ್ಡ ರೀತಿಯಲ್ಲಿ ಶಾಮೀಲಾಗಿದ್ದಾರೆ, ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಜನರಿಗೆ ಬಹಳ ದೊಡ್ಡ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಿಗೆ 7.5 ಎಕರೆ ಭೂಮಿ ಇದೆ. 7.5 ಎಕರೆ, ಈ 7.5 ಎಕರೆ ಭೂಮಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದು ಮೊದಲು ಇದು ನಿವೃತ್ತ ಯೋಧರಿಗೆ ಅದು ಮಂಜೂರಾತಿ ಆಗಿತ್ತು. ಅದು ಷರತ್ತುಗಳೇ ಇರ್ತದೆ. ಏನಂತ ಹೇಳಿದ್ರೆ ಗಣಿಗಾರಿಕೆ ಇದನ್ನು ಮಾಡಲಿಕ್ಕೆಲ್ಲ ಇಲ್ಲ. ಆದರೆ ಆ ಷರತ್ತುಗಳ ಮಂಜೂರಾತಿಯ ಗಣಿಗಾರಿಕೆಯ ಷರತ್ತನ್ನು ಕೂಡ ಉಲ್ಲಂಘಿಸಲಾಗಿದೆ.
ಮತ್ತೊಂದು ಕಡೆಯಲ್ಲಿ ಒಂದು ಖಾಸಗಿ ಭೂಮಿ ಇದೆ, ಅದು ಪರಿಶಿಷ್ಟ ಜಾತಿಯವರಿಗೆ ಸೇರಿದ್ದಾಗಿದೆ. ಇವತ್ತು ಅವ್ರಿಗೆ ಸಂಬಂಧಪಟ್ಟವರು ಬೇರೆ ಜನ ಇದ್ದಾರೆ. ಸಾಮಾಜಿಕ ಹೋರಾಟಗಾರ, ಪಂಚಾಯತ್ ಮಾಜಿ ಸದಸ್ಯ ಸತೀಶ್ ಅಮೀನ್ ಕಲ್ಲಮುಣ್ಕೂರು, ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸುಂದರ್ ಪೂಜಾರಿ ನಿಟ್ಟೋಡಿ, ತೆಂಕಮಿಜಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಲಿನಿ, ದಿವ್ಯೇಶ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡಬಿದ್ರೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.